ಹಲವು ವರ್ಷಗಳಿಂದ ಕುಂಟುತ್ತಾ ಸಾಗುತ್ತಿರುವ ನಗರದ ಪಂಪ್ವೆಲ್ ಮೇಲ್ಸೇತುವೆ ಕಾಮಗಾರಿ ಉದ್ಘಾಟನೆಗೆ ಮತ್ತೊಂದು ಗಡುವು ಸಿಕ್ಕಿದೆ. ನಾನಾ ರೀತಿಯ ಟೀಕೆ ಟಿಪ್ಪಣಿ ಜತೆಗೆ ಅಪಹಾಸ್ಯಕ್ಕೆ ಗುರಿಯಾಗಿರುವ ಪಂಪ್ವೆಲ್ ಮೇಲ್ಸೇತುವೆ ಕಾಮಗಾರಿ ಡಿಸೆಂಬರ್ ಅಂತ್ಯಕ್ಕೆ ಪೂರ್ಣಗೊಳ್ಳಲಿದೆಯಂತೆ. ಜನವರಿ ಮೊದಲ ವಾರದಲ್ಲಿ ಉದ್ಘಾಟನೆಗೊಳ್ಳಲಿದೆ ಅಂತ ಸಂಸದ NALINKUMARKATEEL ಹೇಳಿದ್ರು. ಇಂದು ಪಂಪ್ವೆಲ್ ಮೇಲ್ಸೇತುವೆ ಕಾಮಗಾರಿ ಸ್ಥಳಕ್ಕೆ ಇಂದು ಸಂಸದರು ಅಧಿಕಾರಿಗಳ ತಂಡದ ಜೊತೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ತದಬಳಿಕ ಮಾತನಾಡಿದ ಪಂಪ್ವೆಲ್ ಮೇಲ್ಸೇತುವೆ ಕಾಮಗಾರಿ ಡಿಸೆಂಬರ್ ಅಂತ್ಯಕ್ಕೆ ಪೂರ್ಣಗೊಳ್ಳಲಿದ್ದು ಜನವರಿ ಮೊದಲ ವಾರದಲ್ಲಿ ಉದ್ಘಾಟನೆಗೊಳ್ಳಲಿದೆ. ಆ ಮೂಲಕ ವಾಹನ ಸಂಚಾರಕ್ಕೆ ಮುಕ್ತವಾಗಲಿದೆ ಅಂತ ಹೇಳಿದ್ರು. ಅವರು ಆರ್ಥಿಕವಾಗಿ ಕುಸಿತ ಆಗಿದ್ದ ಕಂಪನಿ ಅಂತ ಹೇಳೋ ಕಾರಣಕ್ಕೋಸ್ಕರ ಆಗ ನಿತಿನ್ ಗಡ್ಕರಿ ಅವರಲ್ಲಿ ಮಾತುಕತೆ ಮಾಡಿ ಮತ್ತು ಬ್ಯಾಂಕರ್ಸ್ ಹತ್ರ ಮಾತುಕತೆ ಮಾಡಿ ಅವರಿಗೆ ಸಾಲದ ವ್ಯವಸ್ಥೆಯನ್ನು ಮತ್ತು ಸರ್ಕಾರದ ಕಡೆಯಿಂದ ಎಕ್ಸ್ಟ್ರಾ ವರ್ಕಿಗೆ ಅನುದಾನಗಳನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡಿದ್ದೆ. ಅದರ ನಂತರ ಚುನಾವಣೆ ನೀತಿ ಸಮಿತಿಗಳು ಮಳೆಗಾಲ ಎಲ್ಲ ಬಂದದ್ರಿಂದ ಅದರ ಮಧ್ಯೆ ಒಂದು ಅಂಡರ್ ಪಾಸ್ ಸುಮಾರು ಇಂಡಿಯನ್ ಹಾಸ್ಪಿಟ್ಲಿಂದ ಫಾದರ್ ಮುಲ್ಲರ್ ಏನು ಸಭಾಂಗಣ ಇದೆ, ಅಲ್ಲಿಗೆ ಹೋಗುವಂಥಲ್ಲಿ ಅಂಡರ್ ಪಾಸ್ ಬೇಕು ಅಂತ ಕಳೆದವರೆಲ್ಲರ ಬೇಡಿಕೆ ಪ್ರಕಾರ ನಾವು ಮನವಿ ಮಾಡಿತ್ತು. ಆ ಮನವಿಗೆ ಕಳೆದ ವರ್ಷ ಒಪ್ಪಿಗೆ ಸಿಕ್ಕಿದ್ದರಿಂದ ಅಂಡರ್ ಪಾಸನ್ನು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯ ಇತ್ತು ಅಂತ ಆ ಅಂಡರ್ ಪಾಸು ಈಗ ಪೂರ್ತಿಯಾಗಿದೆ. ಹಾಗಾಗಿ ಇವತ್ತು ಕಾಮಗಾರಿಗಳು ಬೇಗ ಪಡ್ಕೋಬೇಕು, ಈ ವರ್ಷ ಮುಗಿಸಬೇಕು. ಈಗಾಗಲೇ 3 ಸಾರಿ ನಾವು ರಿವ್ಯೂ ಮೀಟಿಂಗ್ ಮಾಡಿದ್ದೇವೆ, ನಾನು ಜಿಲ್ಲಾಧಿಕಾರಿಗಳು ಕೂಡ. ಅದಕ್ಕೋಸ್ಕರ ಅವರು ದಿನಾಂಕಗಳನ್ನು ಕೊಟ್ಟಿದ್ದರು. ಈಗ ಮೊನ್ನೆವರೆಗೆ ಮಳೆ ಇತ್ತು, ಪ್ಯಾಚ್ ವರ್ಕ್ಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ, ಕಾಮಗಾರಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಮತ್ತು ಮಳೆಗಾಲ ಮುಗಿದ ಕೂಡಲೇ ಮಂಗಳೂರು ನಗರದೊಳಗೆ ನೀತಿ ಸಮಿತಿ ಇತ್ತು. ಹಾಗಾಗಿ ನನಗೆ ಶಾಸಕರನ್ನು ಇಲ್ಲಿಯ ನಗರ ಪಾಲಿಕೆ ಸದಸ್ಯರನ್ನು ಕರ್ಕೊಂಡು ಬಂದಿದ್ದು ವಿಸಿಟ್ ಮಾಡಲಿಕ್ಕೆ ಆಗಲಿಲ್ಲ. ಈ ವೇಳೆ ಶಾಸಕ ಡಿ ವೇದವ್ಯಾಸ್ ಕಾಮತ್, ಹೆದ್ದಾರಿ ಪ್ರಾಧಿಕಾರದ ಯೋಜನಾ ನಿರ್ದೇಶಕ ಶಿಶು ಮೋಹನ್, ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತ ಶಾನಾಡಿ ಅಜಿತ್ ಕುಮಾರ್, ಮಾಜಿ ಕಾರ್ಪೊರೇಟರ್ಗಳಾದ ಆಶಾ ಡಿಸಿಲ್ವಾ, ವಿಜಯ್ ಕುಮಾರ್ ಶೆಟ್ಟಿ, ನಿಯೋಜಿತ ಕಾರ್ಪೊರೇಟರ್ ಸುಧೀರ್ ಶೆಟ್ಟಿ ಕಣ್ಣೂರು ಮೊದಲಾದವರು ಉಪಸ್ಥಿತರಿದ್ದರು.